ನಮಸ್ತೆ. ಇವತ್ತು ವಿಶೇಷ ಏನಂದರೆ, ನಿನ್ನೆ ಆಡಿದ ಹಾಗೆ ಅದು ಬರೀ ಬಾಯಲ್ಲಿ ಮಾತ್ರ ಹಾಡ್ತಿದ್ದಲ್ಲ ಮಕ್ಕಳು, ಹಾಗೆ ಇವತ್ತು ಕೈಗಳನ್ನು ಎಣಿಸೋದೊಂದಿಗೆ ಅವರು ಆಡ್ತಾರೆ. ನಾವಂದರೆ ಮೊದಲೆಲ್ಲ ಆಡ್ತಿದ್ದೆವು, ಕೈ ಎಣಿಸೋದು, ಬೆರಳು ಎಣಿಸೋದು, ಅಂದರೆ ಒಂದು 4-5 ಮಕ್ಕಳು ಜಾಸ್ತಿ ಬೇಕು, ಆ ಥರ ಮಕ್ಕಳಿಗೆ ತುಂಬ ಜನ ಮಕ್ಕಳಿದ್ದರೆ ಆ ಥರದ ಆಟಗಳನ್ನು ಆಡಬಹುದು. ಹಾಗೆ ಇವತ್ತು ಒಂದು ಹೊಸ ಪದ್ಯದೊಂದಿಗೆ, ಅದು ಅವರದೇ ಬಾಗಲಕೋಟೆ ಮಕ್ಕಳಿದ್ದಾರಲ್ಲ ಅವರೇ ಒಂದು ಪದ್ಯವನ್ನು ಇಟ್ಕೊಂಡು ಬಂದಿದ್ದಾರೆ. ಹಾಗೆ ಅದನ್ನೊಂದು ನಿಮ್ಮೊಟ್ಟಿಗೆ ನಾವು ವಿಡಿಯೋ ಮಾಡಿ ತೋರಿಸುವ ಅಂತೇಳಿ, ಹಾಗೆ ಇವತ್ತು ಆ ಒಂದು ಆಟದೊಂದಿಗೆ ನಾವು ವಿಡಿಯೋವನ್ನು ನಾವು ಮಾಡೋದು. ಹೀಗೆ ನಾವು ಇಲ್ಲಿ 4 ಮಕ್ಕಳಿದ್ದಾರೆ. ಮನುಶ್ರೀ, ಮೈಥಿಲಿ ಮತ್ತು ನೀನು ಹೇಳಿದಾಗೆ ಶ್ರಾವಕ್ ಮತ್ತು ಸೌಭಾಗ್ಯ ಇಬ್ಬರು ಇದ್ದಾರೆ ಇಲ್ಲಿ. ಅವರು 4 ಜನ ಸೇರಿಕೊಂಡು ಆ ಆಟವನ್ನು ಮಾಡ್ತಾರೆ. ಇವತ್ತು ಕೈ ಎಣಿಸೋದೊಂದಿಗೆ ಆಟ ಆಡ್ತಾರೆ ಅವರು. ಬೆರಳುಗಳನ್ನು ಎಣಿಸಿಕೊಂಡು ಆಡ್ಬೋದು, ಹಾಗೆ ಆದರೆ ತುಂಬ ಹೊತ್ತಾಗ್ತದೆ. ಇದು ಕೈಗಳನ್ನು ಎಣಿಸಿಕೊಂಡು ಮಾಡ್ತಾರೆ ಅವರು. ಅದೇನಂದರೆ ಹಾಡು ಅಂದರೆ ಇದು ಹತ್ತಿ ಕಡ್ಕಿ ಬೋರ್ನಾರ್ ಬಸಪ್ನಾರ್ ಕೈ ಕೈ ದೋಳ್ ಕೈ ಅಂತ, ಆ ಥರದೊಂದು ಹಾಡು ಇವತ್ತು ಅವರು ಆಟ ಆಡುವಂಥದ್ದು. ಈಗ ನಾವು ಅವರು ಆಡೋದನ್ನು ಒಂದ್ಸಲ ನೋಡೋಣ. ಅವರು ಆಟ ಆಡ್ತಾರೆ ಈಗ. ಎಲ್ಲರೂ ರೆಡಿ ಆಗಿದ್ರಲ್ಲ ಆಡ್ಲಿಕ್ಕೆ? ಸ್ತೋತ್ರ ಎಲ್ಲ ಆಡಬಾರ್ದು ಎಲ್ಲರಿಗೂ. ಮನುಶ್ರೀ ಈಗ ಆಡ್ಲಿಕ್ಕೆ ಶುರು ಮಾಡ್ತಾರೆ ಇವರು. ನೋಡಿ, ಈ ತರ ಕೂತ್ಕೊಳ್ಬೇಕು ರೌಂಡ್ ಆಗಿ. ನೋಡಿ ಎಷ್ಟು ಚಂದಾಗಿ ಕೂತ್ಕೊಂಡಿದ್ದಾರೆ ನೋಡಿ ಮಕ್ಕಳು. ಹೀಗೆ ಈ ತರ ಕೈ ಇಟ್ಕೊಳ್ಬೇಕು ಎಲ್ಲರೂ. ಅದೇ ಒಬ್ಬಳ ಕೈ ಮಾತ್ರ ಒಂದೇ ಕೈ ಇಟ್ಕೊಳ್ಬೇಕಂದ್ರೆ ಅವರು ಹೇಳ್ತಾರಲ್ಲ, ಅವರೇ ಅದನ್ನ ಆಟ ಆಡಿಸ್ತಾರೆ ಅವರು. ಹಾಗೆ ನೋಡಿ ಈಗ ಅವ್ರು ಮಾಡಿ ನೋಡುವ. ಹತ್ತಿ ಕಟ್ಟಿ ಬತ್ತಿ ಕಟ್ಟಿ ಬೋರ್ನಾರ್ ಬಸಪ್ನಾರ್ ಕೈ ಕೈ ದೋಳ್ ಕೈ ಪಂಚಂ ಪಕಡಂ ಬೇಕಾತಿ ಹನುಮ ದಾಸರ ಬರುಮ ಚಿತ್ತಿ ಮೇಲೆ ಕೋಲ್ ರಘುತಾ ಬೋಳಿ. ಹಾಗೆ ಮಾಡಿ ಅದನ್ನು ಕೈ ತಿರುಗಿಸಿ ಹಿಡಿಬೇಕು. ಕಟಕಿ ಬೋರ್ನಾರ್ ಬಸಪ್ನಾರ್ ಕೈ ಕೈ ದೋಳ್ ಕೈ ಪಂಚಂ ಪಕಡ ನೆಲ್ಲಿ ಕಟ್ಟಿ ಹನುಮ ದಾಸರ ಬರುಮ ತಿಪ್ಪಿ ಮೇಲೆ ಕೋಳಿ ರಘುತಾ ಬೋಳಿ. ಗುದ್ಲಿ ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬೋರ್ನಾರ್ ಬಸಪ್ನಾರ್ ಕೈ ಕೈ ದೋಳ್ ಕೈ ಪಂಚಂ ಪಕಡಂ ನೆಲ್ಲಿ ಕಟ್ಟಿ ಹನುಮ ದಾಸರ ಬರುಮ ತಿಳಿ ಮೇಲೆ ಕೋಳಿ ರಘುತಾ ಬೋಳಿ. ಗುದ್ಲಿ ಸರಿಸ್ಬೇಕಾ? ಏನಂತ ಕೇಳ್ತಿರೋದು? ಏನಂತ ಕೇಳ್ತೀರಿ? ಗುದ್ಲಿ ಸಲಿಕ್ಬೇಕು. ಏನಂತ? ಗುದ್ಲಿ ಬೇಕಾ ಸಲಿಕಿ ಬೇಕಾ? ಹಾ, ಹಂಗ. ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬೋರ್ನಾರ್ ಬಸಪ್ನಾರ್ ಕೈ ಕೈ ದೋಳ್ ಕೈ ಪಂಚಂ ಪಕಡಂ ನೆಲಿ ಕಟ್ಟಿ ಹನುಮ ದಾಸರ ಬರು ತಿಪ್ಪಿ ಮೇಲೆ ಕೋಳಿ ರಘುತಾ ಬೋಳಿ. ಗುದ್ಲಿ ಬೇಕಾ ಸಲಿಕಿ ಬೇಕಾ? ಹತ್ತಿ ಕಟ್ಟಿಗೆ ಈ ಒಂದು ಹತ್ತಿ ಕಟ್ಟಿಗೆ ಬತ್ತಿ ಕಟ್ಟಿಗೆ ಬೋರ್ನಾರ್ ಬಸಪ್ನಾರ್ ಕೈ ಕೈ ದೋಳ್ ಕೈ ಪಂಚಂ ಪಕಡಂ ನೆಲಿ ಕಟ್ಟಿ ಹನುಮ ದಾಸರ ಬರುಮ ತಿಪ್ಪಿ ಮೇಲೆ ಕೋಳಿ ರಘುತಾ ಬೋಳಿ. ಗುದ್ಲಿ ಬೇಕಾ ಸಲಿಕ್ಬೇಕಾ? ಆಯ್ತಲ್ಲ? ಈ ತರದ ಆಟವನ್ನು ಆಡ್ಬೋದಲ್ಲ. ಈಗ ಇನ್ನೊಂದ್ಸಲ ಆಡಿದ್ರೆ ಬೇರೆಯವರು ಗೆಲ್ತಾರೆ, ಹೌದಲ್ವಾ? ಆಗ ಅವಳು ಈಗ ಸೋತ್ಲಲ್ಲ, ಅವಳು ಸೋತದಲ್ಲ ಆದ್ರೂ ಕೊನೆಗೆ ಉಳ್ದದಲ್ಲ ಅವಳು, ಇನ್ನು ಮುಂದೆ ಅವಳು ಫಸ್ಟ್ ಆಗ್ತಾಳೆ ಅಲ್ವಾ? ಹಾಗೆ ಆಟ ಅಂದ್ರೆ ಹಾಗೆ.
ಈಗ ನೀನೊಂದ್ಸಲ ಅದನ್ನ ಸ್ಪಷ್ಟವಾಗಿ ಹೇಳಿ ಕೊಡ್ತೀಯಾ? ಆಡುದು ಬೇಡ, ಸ್ಪಷ್ಟವಾಗಿ ಒಂದ್ಸಲ ಈಗ ಹೇಳಿ ಕೊಡು, ಆಯ್ತಾ? ಹತ್ತಿ ಕಟ್ಗಿ ಬತ್ತಿ ಕಟ್ಗಿ ಬೋನಾರ್ ಬಸಪ್ನಾರ್ ಕೈ ಕೈ ದೋಳ್ ಗೈ ಪಂಚಂ ಪಕಡಂ ನೆಲಿ ಕಟ್ಟಿ ಹಣಂ ದಾಸರ ಬರಮ ತಿಪ್ಪೆ ಮೇಲೆ ಕೋಳಿ ರಘು ತಾಬೋಳಿ. ಲಾಸ್ಟಿಗೆ ಏನ್ ಕೇಳ್ತಿ? ಗುದ್ಲಿ ಬೇಕಾ ಸಲಿಕ್ಬೇಕಂತ ಕೇಳಿ. ಗುದ್ಲಿ ಅಂತ ಹೇಳಿದ್ರೆ ಗುದ್ದುದು, ಸಲಿಕ್ಬೇಕಂದ್ರೆ ಈಗ ಗಿಚ್ಚುದು ಅಲ್ವಾ? ಧನ್ಯವಾದ. ಈ ತರದ ಆಟ ನಾನು ಹೇಳಿದ್ದು ಕೈ ಎಣಿಸುದು ಅಂತೇಳಿ. ಈಗ ಬೆರಳು ಎಣಿಸಿ ಕೂಡ ಮಾಡ್ಬೋದು, ಆಗ ಅದು ತುಂಬ ಹೊತ್ತಾಗ್ತದಲ್ವಾ? ಅದಕ್ಕೆ ಬೇರೆ ಹಾಡಿದೆ ಇದು. ಅಂದ್ರೆ ಕೈಯಲ್ಲಿ ಎಣಿಸುವಂಥದ್ದೇ ಇದು ಪದ್ಯ ಆಗಿರ್ತದೆ. ಹಾಗೆ ಅವರು ಕೈಯನ್ನು ಇಟ್ಟುಕೊಂಡೇ ಆಡಿದ್ದಾರೆ. ಹಾಗೆ ಈ ತರದ ಆಟಗಳನ್ನು ಮನೆಯೊಳಗೆ ಆಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಈ ತರ ತುಂಬಾ ಜನ ಮಕ್ಕಳಿದ್ರೆ ನೀವು ಆಟ ಆಡಿ.